ಆ ಪ್ರಕಾರವಾಗಿ ಇವತ್ತು ಬೆಳಗ್ಗೆಯಿಂದಲೇ ಕಾಮಗಾರಿಗಳು ಪ್ರಾರಂಭವಾಗಿ ಜನಗಳಿಗೆ ಒಂದು ಭರವಸೆಯ ಬೆಳಕು ಮೂಡಿದಂತಾಗಿದೆ. ಆದರೆ ನಮ್ಮ ಈ ಭಾಗದ ಶಾಸಕರು ಯಾವುದೇ ರೀತಿಯ ಸೌಜನ್ಯದ ಭೇಟಿ ಕೂಡ ಮಾಡಲಿಲ್ಲ. ಅವರು ಖಾಲಿ ಕಳೆದ 25 ವರ್ಷದಿಂದ ಈ ಭಾಗದ ಅವರ ತಂದೆಯಿಂದ ಹಿಡಿದು ಅವರ ಮೂಲಕವಾಗಿ ಕಳೆದ 15 ವರ್ಷದಿಂದ 2 ಬಾರಿ ಸಚಿವರಾಗಿದ್ದುಕೊಂಡು 1 ಬಾರಿ ಶಾಸಕರಾಗಿದ್ದುಕೊಂಡು ಈ ಭಾಗದ ಮುಖ್ಯ ಸಮಸ್ಯೆಯಾದ ಕಡಲು ಕೊರೆತವನ್ನು ಒಂದು ಶಾಶ್ವತ ಪರಿಹಾರ ಮಾಡುವಲ್ಲಿ ಬಹಳ ವಿಫಲರಾಗಿದ್ದಾರೆ. ಕಾರಣ ಅವರಿಗೆ ಯಾವುದೇ ರೀತಿಯ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ. ಹಾಗಾಗಿ ಅವರು ಈ ಥರದ ಒಂದು ಅವ್ಯವಸ್ಥೆಗೆ ಮುಖ್ಯ ಕಾರಣ ಈ ಭಾಗದ ಶಾಸಕರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದರೆ ಪತ್ರಿಕೆಯ ಮೂಲಕ ಅಥವಾ ಮಾಧ್ಯಮದ ಮೂಲಕ ತನ್ನ ಏನು ಮೊದಲಿನಿಂದಲೂ ಇರುವಂಥ ಚಾಲಿ ಸುಳ್ಳು ಭರವಸೆಗಳನ್ನು ಕೊಟ್ಟು ದೇಶದ ಬಗ್ಗೆ ಅಥವಾ ರಾಜ್ಯದ ಬಗ್ಗೆ ಅಥವಾ ಇಲ್ಲಿಯ ಸಂಸದರ ಬಗ್ಗೆ ಏನೊಂದು ಮಾಹಿತಿಯನ್ನು ತಿಳ್ಕೊಳ್ಳದೆ ತನಗೆ ಬಾಯಿಗೆ ಬಂದಂತೆ ಮರಳುಗಾರಿಕೆಯ ಬಗ್ಗೆ ಮಾತಾಡುವಂಥ ನಮ್ಮ ದೇಶದ ಪ್ರಧಾನಿಯನ್ನು ಕೂಡ ಅವರು 56 ಇಂಚಿನ ಎದೆಯ ವ್ಯಕ್ತಿ ಈಗೆಲ್ಲಿದ್ದಾರೆ ಎನ್ನುವ ಮೂಲಕವಾಗಿ ಟೀಕೆಯನ್ನು ಮಾಡಿರ್ತಾರೆ. ತಾನು ಅರ್ಥ ಮಾಡಿಕೊಳ್ಬೇಕು, ತನ್ನ ಕ್ಷೇತ್ರದ ಅಭಿವೃದ್ಧಿಯ ಎದೆಗಾರಿಕೆಯನ್ನು ತೋರಿಸಲಾಗದಂಥ ವ್ಯಕ್ತಿ ದೇಶದ ಪ್ರಧಾನಿಯ ಎದೆಗಾರಿಕೆಯ ಬಗ್ಗೆ ಪ್ರಶ್ನಿಸಲಿಕ್ಕೆ ಅವರಿಗೆ ನೈತಿಕವಾದ ಹೊಣೆ ಇಲ್ಲ. ಆದರೂ ಕೂಡ ತಾನು ಬಾಯಿಗೆ ಬಂದಂತೆ ಮಾತಾಡುವಂಥ ಚಾಲಿಯನ್ನು ಇಟ್ಕೊಂಡಿದ್ದಾರೆ. ಅವ್ರು ಹೇಳಬೇಕು, ಕಳೆದ 15 ವರ್ಷದಲ್ಲಿ ಈ ಭಾಗದ ಕಡಲು ಕೊರೆತ ಸಮಸ್ಯೆಗೆ ಏನು ಪರಿಹಾರ ಕಂಡುಕೊಂಡಿದ್ದಾರೆ ಅಥವಾ ಯಾವ ವಿಧದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅದರಲ್ಲಿ ನಡೆದಂತಹ ಎಲ್ಲ ಅವ್ಯವಹಾರಗಳ ಬಗ್ಗೆ ಸಂಶಯ ಮೂಡ್ತಾ ಇದೆ ಈಗ ನಮಗೆ. ಯಾಕಂತ ಹೇಳಿದ್ರೆ ಕಳೆದ 15 ವರ್ಷದಿಂದ ಒಂದು ವ್ಯವಸ್ಥೆಯನ್ನು ಮುಗಿಸಲಾಗದಂಥ ಸ್ಥಿತಿ ಈ ಭಾಗದ ಜನರು ಅದನ್ನು ಬಹಳ ಬೇಸರದಿಂದ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅದನ್ನು ಮಾನ್ಯ ಶಾಸಕರು ಸಾರ್ವಜನಿಕ ತಿಳಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ತಕ್ಷಣವಾಗಿ. ಈ ಮೂಲಕವಾಗಿ ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಕಳೆದ ಬಾರಿ ಪತ್ರಿಕಾಗೋಷ್ಠಿ ನಡೆಸಿ ತನ್ನ ಕ್ಷೇತ್ರದ ಬಗ್ಗೆ ಮಾತನಾಡುವ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತಾಡುವ ರೀತಿಯಲ್ಲಿ ಮಂಗಳೂರಿನಲ್ಲಿ ಕುಳಿತುಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಈ ವ್ಯಕ್ತಿ ತನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡುವಂಥ ಮೂಲ ಕೆಲಸವನ್ನು ಮೊದಲು ಮಾಡಬೇಕು, ಆಮೇಲೆ ಜಿಲ್ಲೆಯ ಬಗ್ಗೆ ಮಾತಾಡೋದು ವ್ಯಕ್ತಿ ಆಗಬೇಕು. ಯಾಕಂತ ಹೇಳಿದ್ರೆ ಅವರು ಕಳೆದ 2 ಬಾರಿ 1 ಬಾರಿ ಉಸ್ತುವಾರಿ ಮಂತ್ರಿಗಳಾಗಿದ್ದರೂ ಕೂಡ ಈಗಲೂ ಅದೇ ಅಧಿಕಾರದ ಅಮಲ ಅವರ ತಲೆಯಲ್ಲಿದೆ. ಅದನ್ನು ನೀವು ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ಅವರು ಯಾವುದೇ ಬೆದರಿಕೆ ಇಲ್ಲದಿದ್ದರೂ ಕೂಡ, ಯಾವುದೇ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಎಸ್ಕಾಟ್ ಇಟ್ಕೊಂಡು ತಾನು ಮಂತ್ರಿ ಹತ್ರ ಓಡಾಡುವಂಥ ಚಾಲಿಯನ್ನು ಇವಾಗಲೂ ಅವರು ತನ್ನ ಮೈಗೆ ಅಂಟಿಸ್ಕೊಂಡಿದ್ದಾರೆ. ಈಗಲೂ ಅವರು ಓಡಾಡ್ತಾ ಇರುವಾಗ ಅವರಿಗೆ ಎಸ್ಕಾಟ್ನ ಅವಶ್ಯಕತೆ ಇರ್ತದೆ. ಯಾಕಂತೇಳಿ ಜನಗಳಿಗೆ ಒಂದು ರೀತಿಯ ಭಾವನೆಯನ್ನು ಮೂಡಿಸುವಂಥ ಕೆಲಸವನ್ನು ಅವರು ಮಾಡುವುದು ನಾವೆಲ್ಲರೂ ಕಾಣ್ತಾ ಇದೆ. ಇದೇ ಅವರು ಮಾಡಿದಂಥ 15 ವರ್ಷದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯ, ಬೇರೆ ಏನು ಮಾಡಲಿಲ್ಲ ಅವರು. ಇದನ್ನೇ ಮಾಡಿದರು, ಸುಳ್ಳು ಭರವಸೆಗಳ ಸರದಾರ, ಇದನ್ನೇ ಮಾಡಿದಂಥದ್ದು ಅವರು, ಬೇರೆ ಏನು ಮಾಡಲಿಲ್ಲ. ಅದೇ ಮೊನ್ನೆ ನಮಗೆ ಲಾಕ್ಡೌನ್ ಆದ ಸಂದರ್ಭದಲ್ಲೂ ಕೂಡ ಕಳೆದ ಮಾರ್ಚ್ ತಿಂಗಳಲ್ಲಿ ವಿಧಾನಸಭೆಯ ಕಲಾಪಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ವಿಧಾನಸಭೆಗೆ ಗೈರಾಗಿ ಇಲ್ಲಿ ಅನೇಕ ಉದ್ಘಾಟನೆ, ಶಿಲಾನ್ಯಾಸ ಎಂಬ ನಾಟಕದಲ್ಲಿ ತೊಡಗಿಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಸಾರ್ವಜನಿಕವಾಗಿ ಮಾಸ್ಕ್ಗಳನ್ನು ಧರಿಸದೆ, ಒಂದು ಕನಿಷ್ಠವಾದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೆ ಸಾರ್ವಜನಿಕವಾಗಿ ಅಪಹಾಸ್ಯಕ್ಕೆ ಈಡಾದವರು ಈ ಶಾಸಕರು. ಇವರು ನಮ್ಮ ದೇಶದ ಪ್ರಧಾನಿಯ ಬಗ್ಗೆ ಮಾತಾಡ್ತಾರೆ, 56 ಇಂಚಿನ ಎದೆಗಾರಿಕೆಯ ಬಗ್ಗೆ ಮಾತಾಡ್ತಾರೆ. ಇವರ ಪಕ್ಷದ ನಾಯಕನೆನಿಸಿಕೊಂಡ ವ್ಯಕ್ತಿ ಅರ್ಧ ಶತಮಾನ ಕಳೆದರೂ ಕೂಡ ಇವಾಗಲೂ ಯುವ ನಾಯಕ. ಇಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಇವರು ಹೇಳ್ತಾ ಇದ್ದಾರೆ, ಚೀನಾದ ಗಡಿಯಲ್ಲಿ ನಿರಾಯುಧರಾಗಿ ಯಾಕೆ ಸೈನ್ಯವನ್ನು ನಿಯೋಜಿಸಿದ್ರು ಅನ್ನೋ ಪ್ರಶ್ನೆಯನ್ನು ಕೂಡ ಆ ಮನುಷ್ಯ ಕೇಳ್ತಾ ಇದ್ದಾರೆ. ಕನಿಷ್ಠ ಜ್ಞಾನ ಇರಬೇಕಿತ್ತು. 1996ರಲ್ಲಿ ಒಪ್ಪಂದ ಮಾಡುವಾಗ ಯಾವ ಸರ್ಕಾರ ಇತ್ತು ಅನ್ನೋದನ್ನು ಮೊದಲು ಊಹಿಸ್ಕೊಳ್ಬೇಕು. ಆನಂತರ ಅದರ ಬಗ್ಗೆ ಮಾತಾಡಿಕೊಳ್ಳುವಂಥ ಕನಿಷ್ಠ ಜ್ಞಾನವನ್ನು ಇಟ್ಕೊಳ್ಳೋದ ವ್ಯಕ್ತಿ ಅವರನ್ನು ಇಟ್ಕೊಂಡಂಥ ರಾಷ್ಟ್ರೀಯ ಪಕ್ಷದ ಒಬ್ಬ ನಾಯಕನ ಮಾತನ್ನು ಇವರು ಮಾತಾಡ್ತಾರೆ. ಅದೇ ರೀತಿ ಉಳ್ಳಾಳದ ನಮ್ಮ ನಾಯಕರು ಕೂಡ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಸಾರ್ವಜನಿಕ ಈಗ ಗೊತ್ತಾಗಿದೆ. ಯಾಕಂತೇಳಿದ್ರೆ ಖಾದರ್ ಅವರ ಅಭಿವೃದ್ಧಿ ಏನು, ಅವರ ನಡೆ ಏನು, ಎಲ್ಲವೂ ಇವಾಗ ಸಾರ್ವಜನಿಕವಾಗಿ ಎಲ್ಲರಿಗೂ ತಿಳಿಯುವಂಥ ಸಂಗತಿ ನಡೆದಿದೆ. ಇನ್ನು ಮುಂದೆ ಅವರ ಈ ನಾಟಕಗಳು
ಮಂಗಳೂರು ವಿಧಾನಸಭಾ ಕ್ಷೇತ್ರ ಜನತೆಯನ್ನು ಮೋಸ ಮಾಡುವಂಥ ಯಾವುದೇ ನಾಟಕಗಳು ಇನ್ನು ಮುಂದೆ ನಡೆಯುವುದಿಲ್ಲ, ನಡೆಯಲು ನಾವು ಬಿಡುವುದೂ ಇಲ್ಲ. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ದಿಟ್ಟ ನಾಯಕರಾದಂಥ ಶ್ರೀಯುತ ಯಡಿಯೂರಪ್ಪರವರ ನೇತೃತ್ವದಲ್ಲಿ ನಾವು BJPಯ ನಾಯಕರಾದಂಥ ಶ್ರೀಯುತ ನಳಿನ್ ಕುಮಾರ್ ಅವರ ಆ ಒಂದು ಸೂಚನೆಯ ಮೇರೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಂಸದರ ನೇತೃತ್ವದಲ್ಲಿ ವಾರ್ ರೂಮನ್ನು ಮಾಡಿ ಕೋವಿಡ್ನ ಈ ಮಹಾಮಾರಿ ಬಂದಂಥ ಸಂದರ್ಭದಲ್ಲೂ ಕೂಡ ಆ ಯಶಸ್ಸನ್ನು ವಾರ್ ರೂಮನ್ನು ಉದ್ಘಾಟನೆ ಮಾಡಿ ಸಾವಿರಾರು ಜನಗಳಿಗೆ ಆಹಾರ ಕಿಟ್ಟನ್ನು ಕೊಡುವಂಥ ಕೆಲಸ ಮಾಡಿ ಇವತ್ತು ನಮ್ಮ ಸಂಸದರು ಇಡೀ ಜಿಲ್ಲೆಯಲ್ಲಿ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ. ಆವಾಗ ಈ ಕಾಂಗ್ರೆಸ್ ನಾಯಕರು ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಇಡೀ ಜಿಲ್ಲೆಯಲ್ಲಿ ನಮ್ಮ ಸಂಸದರು ಓಡಾಡಿಕೊಂಡು ಇಡೀ ಜನತೆಯ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಬೇಕಾದಂಥ ಆಹಾರ ಕಿಟ್ ಪೊಟನೆಗಳನ್ನೆಲ್ಲ ಕೊಟ್ಟು ಎಲ್ಲ ಜನಗಳ ಕಷ್ಟಗಳಿಗೆ ಆಶೋತ್ತರಗಳಿಗೆ ಸ್ಪಂದಿಸಿ ಒಂದು ಕೆಟ್ಟ ನಿರ್ಧಾರವನ್ನು ಕೈಗೊಂಡು ಎಲ್ಲ ರೀತಿಯಲ್ಲೂ ಜಿಲ್ಲಾಡಳಿತದ ಜೊತೆ ಸೇರಿ ಉತ್ತಮವಾದ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಯಾರು ಕೂಡ ಈ ಮಾತನಾಡುವಂಥ ಸಂದರ್ಭದಲ್ಲಿ ಕಣ್ಣಿಗೆ ಕಾಣುವಂಥ ವ್ಯಕ್ತಿ ಇರಲಿಲ್ಲ. ಅದೇ ಕಳೆದ ಪಂಪೆಲ್ಲ ಬ್ರಿಡ್ಜ್ ಮಾಡುವಾಗಲೂ ಕೂಡ ಅತ್ಯಂತ ವಿಶೇಷವಾಗಿ ಆ ಒಂದು ಪಂಪೆಲ್ಲ ಬ್ರಿಡ್ಜನ್ನು ಉತ್ತಮ ರೀತಿಯಲ್ಲಿ ಲೋಕಾರ್ಪಣೆ ಮಾಡಿದ ಸಂದರ್ಭದಲ್ಲೂ ಕೂಡ ನಾಟಕೀಯವಾಗಿ ಐಮಂಟಿ ಸೋದರರೆಲ್ಲ ಬಂದು ಆ ಒಂದು ಬ್ರಿಡ್ಜಿನ ಅಣುಕು ಪ್ರದರ್ಶನ ಮಾಡಿದ್ದಾರೆ. ಆದರೆ ಅವರಿಗೆ ಮೊನ್ನೆ ಗುರುಪುರದಲ್ಲಿ ನಡೆದಂತಹ ಆ ಸೇತುವೆಯನ್ನು ಉದ್ಘಾಟನೆ ಮಾಡುವ ಕನಿಷ್ಠ ಶಾಬಾಸ್ ಎನ್ನುವಂಥ ಮಾತು ಕೂಡ ಅವರ ಹೃದಯದಲ್ಲಿ ಬರಲಿಲ್ಲ. ಯಾಕಂತೇಳಿ ಅವರು ರಾಜಕೀಯ ಮಾಡೋದು ಬಿಟ್ಟರೆ ಅಭಿವೃದ್ಧಿ ಕಡೆ ಅವರು ಯಾವುದೂ ಕೂಡ ಜನಪರವಾಗಿ ಕೆಲಸ ಮಾಡುವಂಥ ನಾವು ಕಂಡಿಲ್ಲ. ಹಾಗಾಗಿ ಇನ್ನು ಮುಂದೆ ಯಾವಾಗಲೂ ಕೂಡ ಇವರನ್ನು ಜನ ನಂಬುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಮುಂದೆ ಕೂಡ ನಮ್ಮ ಸಂಸದರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಈ ಜಿಲ್ಲೆ ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕಿದೆ. ಅದೇ ರೀತಿ ಈಗ ನಮ್ಮ ಉಳ್ಳಾಳದ ಕಡಲ್ ಕೊರತೆ ಆಗಲಿ ಅಥವಾ ಬಾಕಿಯ ಎಲ್ಲ ಸಮಸ್ಯೆಗಳಿಗೆ ಉತ್ತಮವಾದ ಪರಿಹಾರವನ್ನು ಕೊಂಡು ನಮ್ಮ ಜಿಲ್ಲೆಯಲ್ಲಿ BJP ಸುದೃಢವಾಗಿ ಬೆಳೆಯುತ್ತದೆ. ಹಾಗೂ ಮಂಗಳೂರಿನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ BJP ಅತ್ಯಂತ ಯಶಸ್ಸಿನ ಮುಖಾಂತರ ಕಾರ್ಯವನ್ನು ಮಾಡ್ತಾ ಎಲ್ಲ ನಾಯಕರ ಒಟ್ಟುಗೂಡುವಿಕೆಯಿಂದ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಇನ್ನು ಮುಂದೆ ನಮ್ಮ ಶಾಸಕರನ್ನು ಕೂಡ ವಿಧಾನಸಭೆ ಕಳಿಸುವಂಥ ಪ್ರಯತ್ನ ಕೂಡ ಆಗಲಿಕ್ಕಿದೆ. ಹಾಗಾಗಿ ಎಲ್ಲ ಜನರ ಆಶೋತ್ತರಗಳಿಗೆ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ BJP ಸ್ಪಂದಿಸುವಂಥ ರೀತಿಯಲ್ಲಿ ಎಲ್ಲ ನಾಯಕರು ಹಾಗೂ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇನೆ. ಕ್ಷೇತ್ರದ ಅಧ್ಯಕ್ಷರಾದ ಚಂದ್ರಸ್ ಮಣಿಕಲ್ ಸರ್, ಪ್ರಧಾನ ಕಾರ್ಯದರ್ಶಿಗಳೇ, ಯುವ ಮೋರ್ಚಾದ ಅಧ್ಯಕ್ಷರೇ, ಆತ್ಮೀಯ ಮಾಧ್ಯಮ ಮಿತ್ರರೇ, 3-4 ದಿವಸದ ಹಿಂದೆ ನಮ್ಮ ಶಾಸಕರಾದಂಥ ಗೌರವಾನ್ವಿತ UT ಖಾದರ್ ಅವರು ಪ್ರೆಸ್ ಮೀಟ್ ಕರೆದಿದ್ದರು. ಆ ಪ್ರೆಸ್ ಮೀಟಲ್ಲಿ ನಮ್ಮ ಸಂಸದರು, ಅದರೊಟ್ಟಿಗೆ ನಮ್ಮ BJPಯ MLAಗಳು, ಅದರೊಟ್ಟಿಗೆ ನಮ್ಮ ಸಚಿವರು ಮರಳುಗಾರಿಕೆ ಮತ್ತು ಗಣಿಯಲ್ಲಿ ಪಾಲುದಾರರು, ಅವರ ಪಾಲುದಾರಿಕೆ ಅದರಲ್ಲಿದೆ, ಜಿಲ್ಲೆಗೆ ತೊಂದರೆ ಆಗಿದೆ ಎಂಬ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ನೇರವಾಗಿ ಅವರ ಹತ್ರ ಕೇಳ್ತಾ ಇದ್ದೇನೆ, ಒಂದು ವೇಳೆ ನಮ್ಮ ಸಂಸದರು ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ರು, ನಮ್ಮ ಸಚಿವರು ಗೌರವಾನ್ವಿತ ಶ್ರೀನಿವಾಸ್ ಪೂಜಾರಿ ಅವರು ಸಚಿವರು, ಅದರೊಟ್ಟಿಗೆ ನಮ್ಮ MLA ಯಾವುದಾದರೂ ದಕ್ಷಿಣ ಕನ್ನಡದಲ್ಲಿ ಅಲ್ಲದೆ ಎಲ್ಲಾದರೂ ಅವರು ಸ್ಯಾಂಡ್ ಮಾಫಿಯಾ, ಇಲ್ಲದಿದ್ದರೆ ಮಣ್ಣು ಮಾಫಿಯಾ, ಇಲ್ಲ ಗಣಿಗಾರಿಕೆ, ಇದರಲ್ಲಿ ಯಾವುದಾದ್ರೂ ಅಕ್ರಮವಾಗಿ ಅವರು ಇದ್ದಾರಾದರೆ ನನ್ನ ರಾಜಕೀಯ ಕೂಡ ಬಂದ್. ಯಾಕೆಂದರೆ ಅವರು ಎಂದೂ ಮಾಡಲಿಕ್ಕಿಲ್ಲ. ಸಚಿವರು ಹಾಗೂ ಸಂಸದರು ನೇರವಾಗಿ ಇಷ್ಟರ ತನಕ ಯಾವುದೇ ಒಂದು ಅಂಥ ಕೆಲಸ ಮಾಡಿದವರಲ್ಲ ಅಂತ 100ಕ್ಕೆ 100 ನನಗೆ ಗೊತ್ತುಂಟು. ನಾನು ಕೂಡ ರಾಜಕೀಯಕ್ಕೆ ಬಂದು 30 ವರ್ಷಗಳಾಯಿತು. ನಮ್ಮ ಸಚಿವರನ್ನು ನಾನೊಂದು 15 ವರ್ಷದಿಂದ ನೋಡ್ತಾ ಇದ್ದೇನೆ. ನಮ್ಮ ಸಂಸದರನ್ನು ನಿರಂತರವಾಗಿ ಅವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾದ ಸಮಯದಿಂದ ಇಷ್ಟರ ತನಕ ನೋಡ್ತಾ ಇದ್ದೆ. ನನಗೆ 100ಕ್ಕೆ 100 ವಿಶ್ವಾಸ ಉಂಟು. ಇದು ಸುಳ್ಳು ಅಪಪ್ರಚಾರ ನಮ್ಮ ಶಾಸಕರದು. ಈ ರೀತಿಯ ಅಪಪ್ರಚಾರ ಅವರು ಮಾಡಬಾರ್ದು. ಅವರು ಇದರ ಬಗ್ಗೆ ಕ್ಷಮೆ ಕೇಳಬೇಕು. ಇದಕ್ಕಿಂತ ಹಿಂದೆ ನಮ್ಮ ಸಂಸದರ ತೊಕ್ಕೊಟ್ಟು ಓವರ್ ಬ್ರಿಡ್ಜ್, ಪಂಪೈಲ್ ಓವರ್ ಬ್ರಿಡ್ಜ್, ಪಂಪೈಲ್ ಫ್ಲೈಓವರ್, ತೊಕ್ಕೊಟ್ಟು ಫ್ಲೈಓವರ್ ಎಂಬ ನಾಟಕ ಮಾಡ್ತೀವಿ. ಯಾವಾಗ ನೋಡೋದು ಪ್ರೆಸ್ ಮೀಟ್ ಕರೆಯೋದು, ಪಾದಯಾತ್ರೆ ಮಾಡೋದು, ಇವರಿಗೆ ಬೇರೆ ಏನು ಕೆಲಸ ಇಲ್ಲದಿದ್ದರೂ ಇದೊಂದು ಪ್ರೆಸ್ ಮೀಟ್ ಇತ್ತು. ಆದರೆ ತೊಕ್ಕೊಟ್ಟು ಕೂಡ ಲೋಕಾರ್ಪಣೆ ಆಯಿತು, ಪಂಪೈಲ್ ಕೂಡ ಲೋಕಾರ್ಪಣೆ ಆಯಿತು. ಇತಿಹಾಸದಲ್ಲಿ ದಾಖಲೆ ಆದಂಥ ಗುರುಪುರ ಬ್ರಿಡ್ಜ್ ಕೂಡ ಲೋಕಾರ್ಪಣೆ ಆಯಿತು. ಇವಾಗ ನಮ್ಮ ಶಾಸಕರಿಗೆ ಯಾವುದೇ ವಿಷಯ ಕೂಡ ಇಲ್ಲ. ನಮ್ಮ ಸಚಿವರು ಮತ್ತು ನಮ್ಮ ಸಂಸದರ ರಾಜ್ಯಾಧ್ಯಕ್ಷರು ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ರಾಜ್ಯದಲ್ಲಿ ಅವರು ಮಾಡ್ತಿರುವಂಥ ಕೆಲಸವನ್ನು ನೋಡಿದಾಗ ರಾಜ್ಯ ಮೆಚ್ಚುಗೆಯನ್ನು ಸೂಚಿಸಿದೆ.
ನಮ್ಮ ಸಂಸದರಿಗೆ ನೇರವಾಗಿ ನಮ್ಮ ಹೋಮ್ ಮಿನಿಸ್ಟರ್ ಗೌರವಾನ್ವಿತ ನಮ್ಮ ಹಿಂದಿನ ಮಾಜಿ ರಾಷ್ಟ್ರಾಧ್ಯಕ್ಷರು ಅಮಿತ್ ಶಾಜಿ ಅವರು ಹಾಗೂ ಈಗಿನ ರಾಷ್ಟ್ರಾಧ್ಯಕ್ಷರಾದ ನಡ್ಡಾರವರು ಶಾಬಾಷ್ಗಿರಿ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಮ್ಮ ಮೋದಿಜಿಯವರ ಶಾಬಾಷ್ ಕೂಡ ನೋಡಿದ್ದೀವಿ. ಒಂದು ಕಡೆ ಕರ್ನಾಟಕದ ಜನತೆ ಅವರನ್ನು ಮೆಚ್ಚಿ ಹೊಗಳ್ತಾ ಇದೆ. ಈ ರೀತಿಯ ಕೆಲಸ, ಅವರ ನಿರಂತರವಾದ ಹೋರಾಟ, ನಿರಂತರವಾದ ಪ್ರವಾಸ, ಇದನ್ನೆಲ್ಲ ನೋಡುವಾಗ ಇದನ್ನು ನೋಡದೆ ಹಿಂದೆ ಕೂಡ ಲೋಬರವರು ಮಾಡಿದರು ಅಪಪ್ರಚಾರ, ಲೋಬರವರು ಮಾಡಿದರು ಅಪವಾದ, ಅದರ ಒಟ್ಟಿಗೆ ಐವಂಟಿ ಸೋದ ರಮಾತರೇ ಭಾವ ಯುಟಿ ಖಾದರ್ ನಿರಂತರ ಈಗ ಯಾವುದೋ ಒಂದೇ ಒಂದು ಕ್ವಶನ್ ಅವರಿಗೆ ಸಿಗುವುದಿಲ್ಲ, ಅವರಿಗೆ ನಿದ್ದೆ ಕೂಡ ಬರುವುದಿಲ್ಲ. ತನ್ನಲ್ಲಿರುವ ಅಧಿಕಾರವನ್ನು ಹೇಗೋ ಕಳ್ಕೊಂಡಿದ್ದಾರೆ. ಅಧಿಕಾರ ಕಳ್ಕೊಂಡ ನಂತರ ಕೂಡ ಅವರು ತನ್ನಷ್ಟಿಗೆ ನಿಲ್ಲುವುದಿಲ್ಲ. ನಾನು ನೇರವಾಗಿ ಇಷ್ಟ ತನಕ ನೇರವಾಗಿ ಕೇಳ್ತಾ ಇದ್ದೇನೆ. ಗೌರವಾನ್ವಿತ ಯುಟಿ ಖಾದರ್ ಅವರ ತಂದೆಯವರು ಯುಟಿ ಫರೀದರ್ ಅವರು 4 ಸಾರಿ ಎಮ್ ಎಲ್ ಎ ಆಗಿದ್ದರು ನಮ್ಮ ಕ್ಷೇತ್ರದಲ್ಲಿ. ಆನಂತರ ಇವರು 4 ಸಾರಿ ಆದರು. ಇಷ್ಟರ ತನಕ ಶಾಶ್ವತವಾದಂಥ ಒಂದು ಕಡಲ ಕೊರತೆ ಯೋಜನೆಯನ್ನು ಅವರಿಗೆ ಮಾಡಲಿಕ್ಕಾಗಲಿಲ್ಲ. ಶಾಶ್ವತವಾದಂಥ ಜರ್ಮನ್ ಯೋಜನೆ, ಇಂಗ್ಲೆಂಡ್ ಯುರೋಪಿಯನ್ ಯೋಜನೆ, ಸಿಂಗಾಪುರ ಯೋಜನೆ ಅಂತ ಎಂತೆಂಥ ಯೋಜನೆಗಳನ್ನು ಹಾಕಿದರು. ಬ್ರೇಕ್ ವಾಟರ್ ಎಲ್ಲಿ ಆಗಬೇಕಂತ ಹೇಳಿದಾಗ ADB ಅವರ ಮಾರ್ಗದರ್ಶನ ಪಡ್ಕೊಂಡ್ರು. IR ಆಫೀಸರನ್ನೆಲ್ಲ ಕರ್ಕೊಂಡು ಬಂದರು. ಈ ಸಾರಿ ಶಾಶ್ವತ ಯೋಜನೆ ಹಾಕಿ, ಆದರೆ ಒಂದು ಕೂಡ ಬ್ರೇಕ್ ವಾಟರ್ ಆ ಕೋಟೆಪುರದಲ್ಲಿ ಒಂದು ಬ್ರೇಕ್ ವಾಟರ್ ಸಕ್ಸಸ್ ಹೊರತು ಅಲ್ಲಿಂದ ಎಲ್ಲಿ ನೋಡಿದರೂ ಒಂದು ಕೂಡ ಸಕ್ಸಸ್ ಆಗಲಿಲ್ಲ. ಅಲ್ಲೇ ಹಾಕಿದ ಬ್ರೇಕ್ ವಾಟರ್ನಿಂದ ಈಗ ಉಚ್ಚಿಲದಲ್ಲಿ ಕೂಡ ಅತ್ಯಂತ ಜಾಸ್ತಿ ಕಡಲು ಕೊರತೆ ಪಾಪದವರ ಮನೆ ಸಮುದ್ರ ಪಾಲಾಗ್ತಾ ಉಂಟು. ಇವಾಗ ಎಚ್ಚರಿಕೆ ಆಗ್ತದೆ ಅವರಿಗೆ. ಸರಿ, ಅದರ ಬಗ್ಗೆ ಮಾತನಾಡೋದು ಬೇಡ. ದೇವರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿದೆ, ಅದಕ್ಕೆ ಏನಾದರೂ ಶಾಶ್ವತ ಯೋಜನೆ ಆಗ್ತದೆಂಬ 100ಕ್ಕೆ 100 ನಿರೀಕ್ಷೆ. ಎರಡನೇ, ಇಷ್ಟು ವರ್ಷ ಅಪ್ಪ ಮತ್ತು ಮಗ ಈ ಕ್ಷೇತ್ರದ ಶಾಸಕರಾಗಿದ್ದರೂ ಕೂಡ ಒಂದು ಶಾಶ್ವತವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 100 ಬೆಡ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕೆ ಆಗಲಿಲ್ಲ. ಈಗ BJP ಸರ್ಕಾರ ಇದೆ, 100ಕ್ಕೆ 100 ಆಗ್ತದೆ. ಒಂದು ಅಗ್ನಿಶಾಮಕ ದಳ, ನಾನು ಯಾವಾಗ ಪ್ರೆಸ್ ಮೀಟ್ ಮಾಡಿದರೂ ಕೂಡ ಆಗ ಶಾಶ್ವತವಾದ ಒಂದು ಅಗ್ನಿಶಾಮಕ ಕೇಂದ್ರ ಇಷ್ಟರ ತನಕ ಮಾಡಲಿಕ್ಕೆ ಈಗ ಆಗ್ತಾ ಉಂಟು. BJP ಸರ್ಕಾರ ಹೇಳೋದು, BJP ಸರ್ಕಾರ ಬಂದ ನಂತರ ಅದು ಆಗ್ತದೆ ಎಂಬ ಒಂದು ಕನಸಾದರೆ ಅವರು ಹೇಳಿ ಆವಾಗಲೇ ಉದ್ಘಾಟನೆ ಆಗ್ತದೆ. ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಬೇರೆ ಎಲ್ಲ ಕ್ಷೇತ್ರದಲ್ಲಿ ನೋಡಿ, ಮಂಗಳೂರು ದಕ್ಷಿಣ ನೋಡಿ, ಬಂಟ್ವಾಳ ನೋಡಿ, ಬೇರೆ ಬೇರೆ ಎಲ್ಲಿ ಕೂಡ ಶಾಶ್ವತವಾದ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಉಂಟು, ಒಂದು ಸರ್ಕಾರಿ ITI ಉಂಟು. ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಆಗಿರ್ಬೋದು, ಒಂದು ಸರ್ಕಾರಿ ITI ಕೂಡ ನಮ್ಮ ಕ್ಷೇತ್ರದಲ್ಲಿ ಇಲ್ಲ. ನಾವು ಅಭಿವೃದ್ಧಿ 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 ಕೇವಲ ನಮ್ಮ ಸಂಸದರನ್ನು ಮತ್ತು ಸಚಿವರನ್ನು ಪ್ರೆಸ್ ಮೀಟ್ ಮಾಡಿ ಅವರನ್ನು ಅಪಮಾನ ಮಾಡುವುದನ್ನು ಬಿಟ್ಟು ಬೇರೆ ಏನೂ ಕೆಲಸ ಕೂಡ ಮಾಡಲಿಲ್ಲ, ಏನೂ ಸಿಗಲಿಲ್ಲ. ಈಗ ಸ್ಯಾಂಡ್ ಮಾಫಿಯಾ ಮಾಡ್ತಾರೆ ಅಂತ ಅಪವಾದ ಆಗ್ತಾ ಇದ್ದಾರೆ. ಅದು ಕೂಡ ನಮ್ಮ ಸಚಿವರು, ಅದು ಕೂಡ ನಮ್ಮ ಸಂಸದರು. ಅವರ ಮೇಲೆ ಅಪವಾದ ಹಾಕೋದಾದ್ರೆ ಜನತೆ ಒಪ್ಪುವುದಿಲ್ಲ, ನೀವು ಮಾಧ್ಯಮದವರು ಕೂಡ ಒಪ್ಪಲಿಕ್ಕಿಲ್ಲ. ಒಂದು ವೇಳೆ ಇದ್ದರೆ ಅವರು ತೋರಿಸಿಕೊಡ್ಬೇಕು. ಒಂದು ವೇಳೆ ಅವರು ಇದರಲ್ಲಿ ಏನಾದರೂ ಪಾಲುದಾರಿಕೆ ಇದೆ ಅಂದರೆ, ಇವರಿಗೆ ತಾಕತ್ತಿದ್ದರೆ ನಮ್ಮ ಶಾಸಕರು ತೋರಿಸಿಕೊಡ್ಬೇಕು. ನಾವು ಇಷ್ಟೇ ಅವರ ಹತ್ರ ರಿಕ್ವೆಸ್ಟ್ ಮಾಡೋದು. ಇನ್ನು ಸುಳ್ಳು ಅಪವಾದ ಮಾಡಿ, ಸುಳ್ಳು ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಲಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಕೊಡಲಿ. ಅಭಿವೃದ್ಧಿಯಲ್ಲಿ ಎಂದು ನಾನು ಕೂಡ ರಾಜಕೀಯ ಮಾಡುವುದಿಲ್ಲ, ನಾವೆಲ್ಲರೂ ಕೂಡ ರಾಜಕೀಯ ಮಾಡುವುದಿಲ್ಲ. ನಮ್ಮ ಶಾಸಕರಿಗೆ ನಾವು ಸಹಕಾರ ಕೊಡ್ತೇವೆ. ಏನಾಗಬೇಕು, ಇಷ್ಟರ ತನಕ ಮಾಡಿದರೆ ಏನಾದರೂ ಕೆಲಸ ಇದ್ದರೆ ನಾವು ಏನು ಅವರನ್ನು ವಿರೋಧ ಮಾಡಲಿಲ್ಲ. ನಾವು ಇವಾಗ ಇದು ಶಾಶ್ವತವಾದ ಕಡಲ ಕೊರತೆ ವ್ಯವಸ್ಥೆ ಆಗಬೇಕು, ಯೋಜನೆ ಆಗಬೇಕು. ADB ಅವರ ಇಷ್ಟೆಲ್ಲ ಯೋಜನೆ ಬಂದಾಗ ಅದರ ಬಗ್ಗೆ ಯಾಕೆ ಗಮನ ಕೊಡಲಿಲ್ಲ? ಉಳ್ಳಾಲದಲ್ಲಿರುವಂಥ 106 ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕು. ಉಳ್ಳಾಲದ ನಗರಸಭೆ ಇಷ್ಟರ ತನಕ ಆ ಬಾಡಿಗೆ ಶಕ್ತಿಯನ್ನೇ ಕೊಡಲಿಲ್ಲ. ಕೇವಲ ಕೋರ್ಟ್ಗೆ ಹೋಗಿದಂತೆ ಒಂದು ಬದಿಯಲ್ಲಿ ನಿಲ್ಲಿಸಿ ಅಲ್ಲಿ ಯಾವುದೂ ಇಲ್ಲದೆ ಕೇವಲ ಶಿವರವರಿಗೆ ಅಧಿಕಾರ ಕೊಟ್ಟು ಯಾವುದೋ ಒಂದು ಅಭಿವೃದ್ಧಿ ಮಾಡದೆ ಇವತ್ತಿಗೆ 2 ವರ್ಷವಾದರೂ ಕೂಡ ಆ ನಗರಸಭೆ ಕೇವಲ ಶೂನ್ಯವಾಗಿ ಇದೆ. ಇನ್ನಾದರೂ ನಮ್ಮ ಶಾಸಕರಿದ್ದು ನಮ್ಮ ಉಳ್ಳಾಲದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ, ಉಳ್ಳಾಲದಲ್ಲಿ ಇರುವಂಥ ಕೌನ್ಸಿಲರ್ಗೆ ಆ ಬಲವನ್ನು ತುಂಬಿ ಅಲ್ಲಿ ಆ ಬಾಡಿ ಯಾವುದೇ ಆಗಿದ್ದು, ಕಾಂಗ್ರೆಸ್ಸೇ ಬರಲಿ, SDPI ಬರಲಿ, ನಮ್ಮಲ್ಲಿ ಮೆಜಾರಿಟಿ ಇಲ್ಲ. ನಾವು ಅವರ ಹತ್ರ ಕೇಳಿ ಪಡ್ಕೊಳ್ಳುವುದಿಲ್ಲ. ಅವ್ರು ಬಿಟ್ಟು ಕೊಟ್ಟರೆ ಮತ್ತೆ ನೋಡಿಕೊಳ್ತೇವೆ. ಹಾಗಾದರೆ ಕೇಸರಿದ್ದ ಅದೇ ರೀತಿ ಮಾಡುವಂಥ ಒಬ್ಬ ಶಾಸಕರಿಗೆ ಅಷ್ಟು ಕೂಡ ಇದಿಲ್ಲ. 2 ವರ್ಷ ಆಯಿತು.
ನಮ್ಮ ಉಳ್ಳಾಲ ನಗರಸಭೆಯಲ್ಲಿ ಮತದಾನ ಆಗಿ ಚುನಾವಣೆಯಾಗಿ ಒಂದು ಕೇವಲ ಶಿವರವರ ಮೇಲೆ ಬಿಟ್ಟು ಏನು ಗೊತ್ತಿಲ್ಲದಾಗಿ ಮಾತನಾಡ್ತಾರೆ ಅಂದರೆ ಏನು ಮಾಡೋದು? ನಗರ ಅಭಿವೃದ್ಧಿ ಸಚಿವರು, ಮಾಜಿ ಸಚಿವರಾಗಿದ್ದರು, ಉಸ್ತುವಾರಿ ಸಚಿವರಾಗಿದ್ದರು. ನಾವು ಅವರಿಗೆ ಹೇಳಬೇಕಾ ಪ್ರೆಸ್ ಮೀಟಲ್ಲಿ? ಆದರೆ ನಾವೇನಾದರೂ ವಿರೋಧ ಮಾಡಿದೆವು. ಈಗ ನಮ್ಮ ಉಸ್ತುವಾರಿ ಸಚಿವರಿದ್ದರೆ ಏನಾಗಬೇಕು ಅವರಿಗೆ? ನಾವು ಅವರೊಟ್ಟಿಗಿದ್ದೇವೆ. ಅದರ ಒಟ್ಟಿಗೆ ಈ ಕಡಲ ಕೊರತೆ ಬರೋ ಸಮಯದಲ್ಲಿ ಬಂದಾಗ ನೇರವಾಗಿ ಅವರಿಗೆ ಬೇರೆ ಮನೆ ಮಾಡಿಕೊಡ್ತೇವೆ, ಅದು ಮಾಡಿಕೊಡ್ತೇವೆ. ಅವರಿಗೆ ಅದಕ್ಕೆ ಏನೆಲ್ಲ 1 ಲಕ್ಷ 2 ಲಕ್ಷ, ಆದರೆ ಇಷ್ಟರ ತನಕ ಅದರ ಯೋಜನೆ ಅವರು ನಿಜವಾಗಿ MLA ಮಾಡಬೇಕು. MLA ಈಗ ಇರುವ ಸರ್ಕಾರಕ್ಕೆ ಕಲಿಸಬೇಕು. ಆ ಬಗಮೇಳದಲ್ಲಿ 3 ಮಾಡಿಯ ಮಾಳಿಗೆ, 4 ಮಾಳಿಗೆ ಏನಾದರೂ ವ್ಯವಸ್ಥೆ ಆಗಿದ್ದರೆ ಆಗ್ಬೋದು. ಪಾಪ ಅವರು ಕಾದು ನಿಲ್ಲದು, ನಮಗೆ ಫ್ಲಾಟ್ ಸಿಗ್ತದೆ, ನಮಗೆ ಇದು ಸಿಗ್ತದೆ. ಇದು ಯಾರ ಕರ್ತವ್ಯ? ಚುನಾಯಿತ MLA ಅವರಿಗೆ, ವಿಧಾನಸಭಾ ಸದಸ್ಯರಿಗೆ. ಅದು ಕೂಡ ಯಾರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇದೇ ರೀತಿ ಹೇಳ್ತಾ ಇದ್ದರೆ ಯಾರು ನಂಬಲಿಕ್ಕೆ ಸಾಧ್ಯ ಉಂಟು? ಒಂದು ವೇಳೆ ಸಚಿವರು ಬಂದು ಶಿಲಾನ್ಯಾಸ ಮಾಡಿದ ನಂತರ ನನ್ನನ್ನು ಕರೆಯಲಿಲ್ಲ ಅಂತ ಮರು ದಿವಸ ಪುನಃ ಒಂದು ಸಾರಿ ಶಿಲಾನ್ಯಾಸ ಮಾಡೋದಾದರೆ ಇದೇ ಕೆಲಸವ ಅವರಿಗೆ? ಇದೇ ಕೆಲಸ. ಇವರ ಸಮಯದಲ್ಲಿ ಕೂಡ 10 ರಿಂದ 16 ಸಾವಿರ ರೂಪಾಯಿ ಒಂದು ಲೋಡು ಸ್ಟ್ಯಾಂಡಿಗಿತ್ತು. ಇವಾಗ ಕೂಡ ಅದೇ ರೀತಿಯಲ್ಲಿ ಉಂಟು. ನಾನು ಹೇಳುವುದು ಅತ್ಯಂತ ಪಾಪದವರಿಗೆ ಅತ್ಯಂತ ಕಡಿಮೆ ರೇಟಲ್ಲಿ 4,000, 5,000, 6,000 ರೇಟಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು. ಇವರು ಹೇಳಿದರು, ನಾವು ಹ್ಯಾಪ್ ಮಾಡಿದ್ದೇವೆ, ಸ್ಯಾಂಡ್ ಹ್ಯಾಪ್ ಮಾಡಿದ್ದೇವೆ. ಸ್ಯಾಂಡ್ ಹ್ಯಾಪ್ ಮಾಡಿ ಯಾರಿಗೆ 9,000 ಕಲೆಕ್ಟ್ ಕೊಟ್ಟಿದ್ದಾರೆ? ಯಾರಿಗೆ ಸಿಕ್ಕಿದೆ ಸ್ಯಾಂಡ್? ಆವಾಗ ಕೂಡ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋದದ್ದು, ಆವಾಗಲೇ ಇಲ್ಲಿಂದ ಕೂಡ ನೇರವಾಗಿ ಮೈಸೂರಿಗೆ ಹೋದದ್ದು. ಮಂಗಳೂರಿನ ದಕ್ಷಿಣ ಕನ್ನಡದವರಿಗೆ ಯಾರಿಗೇ ಸಿಗಲಿಲ್ಲ. ನಾವು ನೇರವಾಗಿ ಹೇಳ್ತೇವೆ, ನಾವು ಹೋರಾಟ ಮಾಡಲಿಕ್ಕೆ ಕೂಡ ರೆಡಿ ಆಗಿದ್ದೇವೆ. ಅತ್ಯಂತ ತಳಮಟ್ಟದಲ್ಲಿ ಬಸವ ವಸತಿ ಯೋಜನೆ ಮನೆ ಮಾಡುವವರಿಗೂ ಕೂಡ 1 ಲೋಡು ಸ್ಯಾಂಡ್ ಸಿಗಲಿಲ್ಲ, ಇವಾಗ ಸಿಗಬೇಕು. ಅದನ್ನು ನಾವು ನಿನ್ನೆ ಕೂಡ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಮಾತನಾಡ್ತೇವೆ. ಪಾಪದವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸ್ಯಾಂಡ್ ಸಿಗುವಂಥ ವ್ಯವಸ್ಥೆ ಆಗಬೇಕು ನಮ್ಮ ಸಚಿವರೇ. ಅದಕ್ಕೆ ಅವರು ಹೇಳಿದ್ದಾರೆ, ನಾವು ಕೂತ್ಕೊಂಡು ಮಾತನಾಡುವ, ಪಂಚಾಯತ್ಗೆ ಅದರ ಅಧಿಕಾರ ಕೊಡುವ, ನಾವು ಮಾಡಲೇಬೇಕಂತ ಹೇಳಿದ್ದಾರೆ. ಅದೇ ರೀತಿ ಆಗಬೇಕು. ನೀವು ಕೂಡ ನಮಗೆ ಸಹಕಾರ ಕೊಡಬೇಕು. ಇದು ಅವರಿಗೆ ಸ್ವಲ್ಪ ಎಚ್ಚರಿಕೆ ಅಂತ ನಾನು ಹೇಳುವುದಿಲ್ಲ, ಅವರಿಗೆ ಇದನ್ನು ತಿಳಿಸಬೇಕು. ಇನ್ನಾದರೂ ಅವರಿಗೆ ಸ್ವಲ್ಪ ಇದು ಬರಬೇಕು. ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಹೊರತು ಸಂಸದರ ಮತ್ತು ಸಚಿವರ ವಿರುದ್ಧವಾಗಿ ನೀವು ಕೂಡ ಸ್ಯಾಂಡ್ ಮಾಫಿಯಾ, ಭೂ ಮಾಫಿಯಾ ಅಂತ ಹೇಳಿ ಅವರು ಸಮಯ ಪಾಸ್ ಮಾಡೋದು ಬೇಡ. ಏನೆಲ್ಲ ಮಾಡ್ತಿದ್ರು, ತೊಕ್ಕೊಟ್ಟು ಫ್ಲೈಓವರ್, ನಮ್ಮ ಪಂಪೈಲ್ ಫ್ಲೈಓವರ್, ಅದೇ ರೀತಿ ನಮ್ಮ ಇದು ಬ್ರಿಡ್ಜ್ ಯಾವುದು ಗುರುಪುರ ಬ್ರಿಡ್ಜ್ ಎಲ್ಲ ಲೋಕಾರ್ಪಣೆ ಆಯಿತು. ಇನ್ನು ಸಂಸದರಿಗೆ ಬೆರಳು ತೋರಿಸಲಿಕ್ಕೆ ಏನಿಲ್ಲ. ಈ ರೀತಿ ಬೆರಳು ತೋರಿಸಿ ನಾನು ಅತ್ಯಂತ ಕಟು ಶಬ್ದಗಳಿಂದ ಅವರನ್ನು ತಿಳಿಸ್ತೇನೆ. ಮತ್ತೊಂದು, ಮೊನ್ನೆ ಚೀನಾ ಮತ್ತು ಭಾರತದ ಮಧ್ಯೆ ಯುದ್ಧ ಆಗಿದೆ. ಯುದ್ಧ ಅಲ್ಲ, ಈ ರೀತಿದು ಇದಾಗಿದೆ. ನಮ್ಮ 20 ಸೈನಿಕರು ಹುತಾತ್ಮರಾಗಿದ್ದಾರೆ. ಆವಾಗ ನಮ್ಮ ಗೌರವಾನ್ವಿತ ಶಾಸಕರು, ಒಬ್ಬ ಮಾಜಿ ಸಚಿವರು, ಉಸ್ತುವಾರಿ ಸಚಿವರು, ಅವರು ಬೇಜವಾಬ್ದಾರಿಯ ಪರಮಾವಧಿಯ ಒಂದು ಹೇಳಿಕೆ ಕೊಡ್ತಾರೆ. 56 ಇಂಚಿಯ ಈಗ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಕೇಳುವಂಥ ಸಮಸ್ಯೆ. ಅದರ ಒಟ್ಟಿಗೆ ಕೊರೋನಾ ಬಂತು. ಕೊರೋನಾದಲ್ಲಿ ವ್ಯಂಗ್ಯದ ಕೆಲವೊಂದು ಮಾತುಗಳನ್ನು ಆಡಿದರು. ಅದಕ್ಕಿಂತ ಪಿನರಾಯಿ ಬಂದಾಗ ಚಪ್ಪಲಿಂದ ಹೊಡೆಯಿರಿ ಅಂತ ಹೇಳಿದರು. ಇದನ್ನು ಹೇಳಿ ನಮಗೆ ಕೂಡ ಮೀಡಿಯಾದ ಎದುರು ಹೇಳಲಿಕ್ಕೆ ಒಳ್ಳೆಯದಾಗಲಿಲ್ಲ. ಒಬ್ಬ ಗೌರವಾನ್ವಿತ ಸ್ಥಾನದಲ್ಲಿ ಇರುವವರು ಗೌರವವಾಗಿ ಮಾತನಾಡಬೇಕು, ಗೌರವವಾಗಿ ನಡೆದುಕೊಳ್ಬೇಕು. ಇಡೀ ಜಗತ್ತೇ ನಮ್ಮ ಪ್ರಧಾನಿಯವರನ್ನು ಗೌರವಿಸಿರುವಂಥ ಇಂಥ ಸಂದರ್ಭದಲ್ಲಿ, ಚೀನಾ ಮತ್ತು ಭಾರತದ ಮಧ್ಯೆ ಯುದ್ಧವಾಗುವಂಥ ಸಂದರ್ಭದಲ್ಲಿ ಆ ಸೈನಿಕರಿಗೆ ಉರಿದಿಂಬಿಸಿದ ಹೊರತು ಅವರಿಗೆ ಈ ರೀತಿಯ ಸಣ್ಣದಾದ ಮಾತು ಇರುವುದು ಅವರಿಗೆ ಸರಿಯಲ್ಲ ಅಂತ ನನಗೆ ಕಾಣ್ತದೆ. ಅದರ ಒಟ್ಟಿಗೆ 9 ಕೆರೆ ನಿಮಗೆಲ್ಲರಿಗೂ ಗೊತ್ತು. ನಾನು ಪುನಃ ಒಂದು ಸಾರಿ ಅದನ್ನು ಇದು ಮಾಡುವುದಿಲ್ಲ. 9 ಕೆರೆಯಲ್ಲಿ 380 ನಿವೇಶನ ರೈತರಿಗೆ ನಿವೇಶನ ಕೊಟ್ಟಿದ್ದರು. ಯಾವ ರೀತಿಯಲ್ಲಿ ನಿವೇಶನ ಕೊಟ್ಟಿದ್ದಾರೆ ಅಂತ ನೀವು ನೋಡಬೇಕು. ಒಂದು ವೇಳೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡದಿದ್ದರೆ ಕೇವಲ ಕೋರ್ಟಲ್ಲಿ ಕೇಸ್ ಉಂಟು. ಕೋರ್ಟಲ್ಲಿ ಕೇಸ್ ಇದ್ದರೆ ವ್ಯಾಕೆಟ್ ಮಾಡಲಿಲ್ಲ. ಇನ್ನೊಂದು 50 ವರ್ಷ ತನಕ ಕೋರ್ಟಲ್ಲಿ ಕೇಸೇ ಇರುವುದಿಲ್ಲ. ಪಾಪ ಆ ನಿವೇಶನ ರೈತರಿಗೆ ಇನ್ನೂ ಕೂಡ ನಿವೇಶನ ಕೊಡುವಂಥ ವ್ಯವಸ್ಥೆ ಆಗಲಿಕ್ಕೆ ಇಲ್ವಾ? ಆ ನಿವೇಶನ ರೈತರಿಗೆ ನಿವೇಶನ ಇಲ್ಲದಿದ್ದರೂ ತೊಂದರೆ ಇಲ್ಲ. ಅಲ್ಲಿ ಆಗ್ತಿರುವಂಥ ಆ ದೌರ್ಜನ್ಯ, ಅನ್ಯಾಯ ಅದನ್ನೆಲ್ಲ ಕಾಣುವಾಗ ಮತ್ತೊಬ್ಬರಿಗೆ, ನಮ್ಮ ಕ್ಷೇತ್ರಕ್ಕೆ ಅದು ಕಪ್ಪು ಚುಕ್ಕೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅದು ತಕ್ಷಣ ಏನು ಕೋರ್ಟಲ್ಲಿ ಕೇಸ್ ಉಂಟು ಅದನ್ನು ವೇಕೆಟ್ ಮಾಡಿ ನ್ಯಾಯ ಒದಗಿಸಬೇಕು. ಇನ್ನಾದರೂ ಅವರಿಗೆ ಸ್ವಲ್ಪ ಗಮನ ಬರಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ, ಅವರಿಗೆ ತಿಳಿಸಬೇಕಂತ. ಅದರ ಒಟ್ಟಿಗೆ ನಮ್ಮ ಉಳ್ಳಾಲದ ಡ್ರೈನೇಜ್, ಇಡೀ ಉಳ್ಳಾಲದಲ್ಲಿ ಇರುವ ಸಮಸ್ಯೆ, ಅದರ ಬಗ್ಗೆ ಕೂಡ
ಅದು ಶಾಸಕರು ಗಮನ ಕೊಡಬೇಕು ಹೊರತು ಬಾಕಿ ಅಲ್ಲಿಯ ಕೌನ್ಸಿಲರ್ ಅಲ್ಲ ಬಾಕಿ ಜನಪ್ರತಿನಿಧಿಗಳು ಇವರು ಮಾಡೋದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಉಂಟು. ನಮ್ಮನ್ನು ಕೂಡ ಕರೆಯಲಿ, ನಾವು ಜನಪ್ರತಿನಿಧಿ ಅಲ್ಲ, ಒಂದು ಪಕ್ಷದ ಪದಾಧಿಕಾರಿ, ಆದರೂ ನಮ್ಮನ್ನು ಕೂಡ ಕರೆಯಲಿ. ಬೇಕಾದರೆ ನಾವು ಅವರಿಗೆ ಸಹಕಾರ ಕೊಡ್ತೇವೆ. ನಮ್ಮ ಸಂಸದರ ಕಡೆಯಿಂದ ಏನೆಲ್ಲ ಅವರಿಗೆ ಸಹಕಾರ ಬೇಕು, ನಮ್ಮ ಸಚಿವರ ಕಡೆಯಿಂದ ಏನೆಲ್ಲ ಸಹಕಾರ ಬೇಕು. ಯಾಕೆಂದರೆ ಅಭಿವೃದ್ಧಿಯಲ್ಲಿ ನಮ್ಮಲ್ಲಿ ರಾಜಕೀಯ ಇಲ್ಲ, ಅಭಿವೃದ್ಧಿ ಎಂದೂ ರಾಜಕೀಯ ಮಾಡುವುದಿಲ್ಲ. ಅವರಿಗೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ಇನ್ನಾದರೂ ಅವರು ನಿದ್ದೆಯಿಂದ ಎದ್ದು ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಹೃದಯಾಂತರದ ಕೃತಜ್ಞತೆಯನ್ನು ಸಲ್ಲಿಸಿ ತನ್ನ ಮಾತನ್ನು ನಿಲ್ಲಿಸುತ್ತೇನೆ. ತೆಲಂಗಾಣ ಇಲ್ಲಿ ಕಟ್ಟದು ಕೊರಪೆ ಬಗಮೇಲಡಿ ಇಲ್ಲಿ ಕಟ್ಟದು ಕೊರಪೆ ಅಂದರು, 9 ಕೆರೆ ಈ ಕೂಡಿಟ್ಟಿರು 5 ಮಾಲಿಕದ ಫ್ಲಾಟ್ ಕಟ್ಟದು ಕೊರಪೆ ಬಂದರು. ಇನ್ನು ಮುಟ್ಟ ಇಂಚಿನ ಮಂತಾರೆ ಒಂದು ಶಾಶ್ವತವಾದ ಪಾಪದ ಮೀನುಗಾರರಿಗೆ ಇಂಜಿನ ಒಂದು ವ್ಯವಸ್ಥೆ ಮಾಡ್ತಾರೆ. ನೀರು ಬಂದಾಗ ಬರ್ತದೆ ಒಂದು ಕೈಗೆ ಇದು ಬರ್ತದೆ, ಬೆಲ್ಲ ಮುಟ್ಟದೆ ಮಂತನ್ನೆಲ್ಲ ಒಂದು ಸತಿ ಸುಳ್ಳು ಮಾಡೋದು, 2 ಸತಿ ಸುಳ್ಳು ಮಾಡೋದು, 3 ಸತಿ ಸುಳ್ಳು ಮಾಡೋದು. ನಿರಂತರವಾದ ಅರ್ಣ ಕೊಪ್ಪನಾಳು ಸತಿ ಮೇಲೆ ಬೇರೆ ನಾಳು ಸತಿ ಮೇಲೆ ಈ ಎಮ್ಮ ಸತಿ ಮೇಲೆ ಅದರ ಒಂಜಿ ನ್ಯಾಯ ಕೊರಿಯರ ಆಪೂಜಿ ಬಣ್ಣದ ಬಿಡಿ ಕಡಲ್ಕೊರತೆಗೆ ಶಾಶ್ವತವಾದ ಅರಣ್ಯ ಮನ್ಪರ ಆಪೂಜಿ ನಮ್ಮಲ್ಲಿ ಆ ಪಾಪದಾಗಲಿ ಇಲ್ಲೂ ಸಮುದ್ರ ಹೋಗ್ಬಿಡದೆ ಅಕ್ಲೆ ಒಂದು ಬೇತರವಲ್ಲ ವ್ಯವಸ್ಥೆ ಮಾಡ್ಕೊಳಿತ ಐನೂರಕ್ಕೆ ಮನ್ಪರ ಆಪೂಜಿ ಬಣ್ಣದ ನೆಡ್ದು ಮಲ್ಲ ಮೂರ್ಖತನದ ಪರಮಾವಧಿ ಉಂಟು. ಕೊರೋನಾದ ಪಕ್ಕಡೆ ಏರೇರ ಮಿತ್ತ ಅಂಚ ಇಂಚ ಅವು ಒಂದೊಂದು ಬಣ್ಣನೇ ಇರುತ್ತೆ. 6 ನಂಜಿನ ಬೆಲೆ ದೇವೇರ ರೇಟು ಶ್ರೀನಿವಾಸ ಪೂಜಾರಿ ಸಚಿವರಿಲ್ಲ ಬೇರೆ ನಮ್ಮ ಎಂಪಿಲ ನಿರಂತರ ಖಡಕ್ಕಾದ ದಕ್ಷಿಣ ಕನ್ನಡ ಉಂಟು ನಡೆದವರು ಈತ ಕಂಟ್ರೋಲ್ ಬರ್ತಾನೆ. ಇನ್ನಿಲ್ಲ ಒಂದು ಎಲ್ಲ ಬರ್ಬಂದ ಮಹಾರಾಷ್ಟ್ರದ ಬರ್ತನಕ್ಲೇನ ಫಾರಿನ್ ಬರ್ತನಕ್ಲೇನ ಒಂಜಿ 2 ಮಾತ್ರ ಮೆಕ್ಳು ನಿಕ್ಲು ಮಾಸ್ಕ್ ಪಾಡೊಚ್ಚಿ ನಿಕ್ಲು ಅವು ಪಾಡೊಚ್ಚಿ ನಿಕ್ಲಿಗೆ ಬೊಕ್ಕಡೆ ಬಣ್ಣಿ ನಿಕ್ಲಿಗೆ ಪಾಸಿಟಿವ್ ಏರು ಬಣ್ಣನಿ ಬಂಡದೆ ನಿಕ್ಲು ಪ್ರೆಸ್ ಮೀಟ್ ಮಾಡ್ತದೆ. ತಪ್ಪು ಅಭಿಪ್ರಾಯನೇ ಕೊಡ್ನಿ ಅಂತಂದ್ರೆ ಸಾಕಾರ ಎಂದಿನ ಮೆಕ್ಲನ ನಮ್ಮ ಮನೆ ಬಂದ ಕುಳ್ಳು ನಮ್ಮ ಆಯ್ಕೆ ಮಾತ್ರ ಕೈ ಪಾಡಿರಬಲ್ಲಿ ಆನ ಅವು ತರೆಗರಬ್ಬನಾಗ ಪಾಡಾಡುತ್ತೆ. ಇನ್ನು ಸಚಿವರನ್ನು ಸಂಸದರನ್ನು ಈ ರೀತಿ ಅಪಮಾನ ಮಾಡ್ಕೊಂಡಿರುವಾಗ ನಮ್ಮ ಕ್ಷೇತ್ರದ ನೋಡುತ್ತೆ. 9 ಕೆರೆ 300 ರೂಪಾಯಿ ಇಲ್ಲಿ ರೀತಿ ಸ್ಥಿತಿ ಉಂಟು ನಂಗೆ ಗೊತ್ತು, ನೀರೇ ಗೊತ್ತು, ಮಾತಾಡೇ ಗೊತ್ತು. ತಿರಲಾಯ್ತ ಬಗ್ಗೆ ಒಂಜಿ ಚೂಲ ಗಮನ ಜೈಂದಾದಕ್ಕೆ ಮಾತಾಡ್ತದೆ. ಬೇಗ ತೊಕ್ಕೊಟ್ಟು ಫ್ಲೈಓವರ್ ಲೆಕ್ಕ ಮೆಕ್ಳು ಮುಂದೊಡ್ಡು ನಮ್ಮ ತಲಪಾಡಿ ಹಿಡಿದು ಬರ್ತಾನೆ ಪಂಪೆಲ್ಲ ಉಂಟು ಪಾದಯಾತ್ರೆ ಮಾಡ್ಬೇಕು ಮೆಕ್ಳಿಗೆ ಅವು ಆನದ ಒಂಜಿ ಅಕ್ಳಿಗೆ ಒಂಜಿ ಬೆಸ್ಟ್ ವಿಶೇಷ ಮಾಡ್ಕೊಂಡ ಯೋಗ್ಯತೆ ಲೆಜ್ಜ ಇಂದುವೆ ಉಲ್ಲರ ನೇತ್ರಾವತಿ ಸಂಕದ ಸಂಕೊಂಡು ಆತುಶೋಕು ಆತುಪರ್ಲು ಬೇಗನೆ ಲೋಕಾರ್ಪಣೆ ಮಾಡ್ಕೊಳಕಲ್ಲ ನಳಿನ್ ಕುಮಾರ್ ಕಡೀಲಿ ಅದ್ರ ಬಗ್ಗೆ ಒಂಜಿ ಪಾತ್ರ ಹಾಕಲಿ ಟೆಕ್ನಿಕಲ್ ಪ್ರಾಬ್ಲಮ್ ಪಂಪೆಲ್ಲ ಒಂದು ಫ್ಲೈಓವರ್ಲ ತೊಕ್ಕೊಟ್ಟು ಫ್ಲೈಓವರ್ಲ ಮೆಕ್ಳನ್ನ ನಡೆದು ಏನು ಕಾದ ಯುಟಿ ಕಾದ ನಡೆದಿಲ್ಲ ಲೋ ಬೇರೆ ನಡೆದಿಲ್ಲ ಮೆಕ್ಕಳ ಮಂತನ ಕುತಂತ್ರದಾದ ಉಂಟದಿನ ಅವು ಲೇಟ್ ಆತೇನೆ ಆಂಡಲ ಸಂಸದರ ರೈತ ಬಗ್ಗೆ ಒಂದಿದೆ ದಾದ ನಮ್ಮ ಬೇಲೆ ಮಂತ ದೋಜಾಗ ಆ ಬೇಲೆ ಮಂತ ದೋಜ 2 ವರ್ಷ ಆಪನಂತಿನ ನಮ್ಮ ಗುರುಪುರದ ಸಂಕುನು ಕೇವಲ 1 ವರ್ಷದ ಮಂತದ ಲೋಕಾರ್ಪಣೆ ಮಂತದ ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ಕುದರ್ಕೊಂಡಂತೆ ಅಪಗಾನದ ಒಂಜಿ ಎಡ್ಡ ಅಂತಿನ ಪಾತ್ರ ನಂಜಿನ ಮೆಕ್ಳ ಇಂದು ಮೆಕ್ಳ ಎಡ್ಡ ಬೇಲೆ ಮಾಡ್ಪಾಡ ಯೂಟಿಗಾಗ ಎಂಗ್ಲಾರಾಗಿ ಬೆಸ್ಟ್ ಒಂದು ಸಾಬಾಷಿ ಇರುವಪ್ಪ 3 ಲಾಕ್ಡೌನ್ ಅಂತಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಲಾಕ್ಡೌನ್ ಆರ್ಡರ್ ಹೋಗ್ತೇವೆ ಬೇರೆ ಅಡ್ಯಾರದ ಒಂದು ಎಂಜಿನ ಕಿಂಡಿ ಆನೆಕಟ್ಟಿಗೂ ಶಿಲಾನ್ಯಾಸ ಮಾಡ್ತಾರೆ ಇಡೀ ಲೋಕನ್ನು ಅಂತೇಳಿ ಒಂದು ಸಾಮಾನ್ಯ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಡ್ದು ಮಿತ್ರದ ಆದೇಶ ಆಗ್ತದೆ ಮೆಕ್ಕಳು 100 ಜನ ಕೂಡದು ಅವರು ಶಿಲಾನ್ಯಾಸ ಮಾಡ್ತೇವೆ. ನಮ್ಮ ಕರ್ನಾಟಕ ರಾಜ್ಯದ ಕಂಟಕ ಬೈದಿದೆ ಮೆಕ್ಕಳಿಗೆ ಶಿಲಾನ್ಯಾಸದ ಗೌಜಿಂತಲಿ ಮೆಕ್ಳು ನಂಗೆ ಬುದ್ಧಿ ಬಂದದ ನಂಗೆ ಮಾರ್ಗದರ್ಶನ ಮಾಡ್ಬೋದು ನಮ್ಮಗ್ಲೇ ಕೊನೋಡ ಪರಿಸ್ಥಿತಿ ದಾದ ಅಧಿಕಾರ ಕನ್ನಡದ ಪೋದ ಇವಾಗ ಅವು ಈ ಮನಸ್ಥಿತಿ ಆಪುಂಡು ಬಂದು ಕೋಡಕ್ಕೆ ಹಿರಿಯರೇ ಬಂದೇ ಅನ್ನ ಅಂಚೆ ಆಯರಬಲ್ಲಿ ಆರು ನಮ್ಮ ಶಾಸಕರೇ ಅರ್ನೋಟಿಗೆ ನಮ್ಮ ಉಲ್ಲ ಆಂಡ ಆರೆ ಅಭಿವೃದ್ಧಿ ಮಾಡ್ಕೊಡು ಹೊರತು ಕೇವಲ ಪ್ರೆಸ್ ಮೀಟ್ ಮಾಡ್ತದನ್ನು ಅನ್ಪುಣ್ಯ ನಗರೋತ್ತರದ ಬತ್ತಿನ ಅನುದಾನ ಪೂರ ಆರು ಎಮ್.ಎಲ್.ಎ ಅನುದಾನ ಬರ್ತದೆ ಘೋಷಣೆ ಮಂತ್ರಿ ಹೋಗ್ಲತ್ತದ್ದು ಐಟ್ಲ ರಾಜ್ಯಕ್ಕೆ ಐಟ್ಲ ಬೇರೆ ಪಕ್ಷದ ಕೌನ್ಸಿಲರ್ಸ್ನಾಗ್ಲಿಗೆ ಅವಕಾಶ ಇದೆ ಖಾಲಿ ಅಂದರೆ ಅರ್ಧ ಪಕ್ಷದ ಸದಸ್ಯರಿಗೆ ಮಾತ್ರ ಆಯ್ತು ಅನುದಾನ ಮೀಸಲು ಇಂಚಿನ ಪೂರ ಮಸ್ತ್ ಅನ್ಯಾಯ ನಡೆದದು ದೊಡ್ಡ ಅದಕ್ಕೆ ಹೆಂಗಿನಾದ್ರು ಮಾಡಿ ಯಾನು ಮಲ್ತಿನೇ ಸಾಧಿ ಯಾನು ಗೆಲುವಿನ ಸರದಾರ ಬಂದು ತರಕ್ಕೆ ಅಡ್ಡಾಡ್ತದೆ ಅಂಚಾದ ಅದು ಸುಳ್ಳದ ಸರದಾರ ಮಾಡಿ ಗೊತ್ತಿದೆ ಅದು ಸುಳ್ಳದ ಸರದಾರ ಅಂತಿರುತ್ತೆ ಗೆಲುವಿನ ಸರದಾರ ಅಂತ ಸುಳ್ಳದ ಸರದಾರ ಅಂತೆ ಇಷ್ಟು ಜನಗಳಿಗೆ ಗೊತ್ತಾಣ ಮಾತ್ರ ಒಂದು ವಿಧಾನಸಭಾ ಕ್ಷೇತ್ರ ಮಾತ್ರ ಎಲ್ಲ ಗೊತ್ತಾಣ ಯುಟಿಗಾರರ ಸಾಧನದಾದ ಅಭಿವೃದ್ಧಿದಾದ ಸುಳ್ಳುದಾದ ಸತ್ಯದಾದ ಅಂತ ನಾನು ತುಂಬ ಜನಕ್ಲೆಲ್ಲ ಕಷ್ಟ ಉಂಟು ದೇವಂಡ ಜನಕ್ಲಿ ಇನ್ನಿಕೊಂಡಿರಲಿಲ್ಲ ಆತ ತೆರೆಯ ಜನಕ್ಲಿ ಇರಲಿದ್ದೆ ದೇವಣ್ಣ ಇಂಚಿಲ ಅಭಿವೃದ್ಧಿದ ಬಗ್ಗೆ ನಡೆಯುವ ಕಾರ್ಯಕ್ರಮ ಪ್ರತಿ ಜನಕ್ಲೆಲ್ಲ ಗೊತ್ತಾಗ ಅಂಚಾದ ಇನಿ ಖಾದರ ಬಾರಿ ಎಚ್ಚರಿಕೆಯನ್ನು ಪಾತಿರೋಣ ಅವನ್ನ ದೇವಂಡ ಇನ್ನಿ ನಮ್ಮ ಸಂಸದರಿಗೆ ಅವಾರ್ಡ್ ಸಚಿವರ ಅವಾರ್ಡ್ ಏಕಾಏಕಿ ಅದು ಪಾತಿರನ್ನ ಅದನ್ನ
ವ್ಯಕ್ತಿತ್ವ ಶೋಭೆಲ್ಲ ಕೊರ್ಪುಸಿ ಐದೊಟ್ಟಿಗೆ ಆರು ಪಾತ್ರೆನ ರೀತಿಯಲ್ಲಿ ಸರಿಯಾಗ್ತದೆ ಅದು ಬಾರಿ ಅರ್ಥ ಮಾಡ್ತ ನೋಡಿ ದಯಪಂಡ ಇನಿ ನಂಬರ್ 1 ಬಣ್ಣ ಸಂಸದರ ಮೇರೆಗೆ ಬೀಟ್ ಮಾಡ್ಬೇಕು ಸಾಧ್ಯ ದಯಪಂಡ ಆರು ಅಂಚಿನ ಕೆಲಸ ಮತ್ತು ತೋಜಿಪಾದೆ ಆರು ಪಾತ್ರೆ ಇರ್ತಿರೋಲ್ಲ ಪಾತ್ರೆಯಿಂದನೇ ಕೆಲಸ ಮಾಡಿದ್ದಾರೆ ಅಂಚಾದ ಅರಿಗೆ ಅರ್ನ ಗೌರವನ ಮೇರೆಗೆ ಹಾಳು ಮಾಡ್ತಾರೆ ಸಾಧ್ಯ ಐತಿ ಇದಕ್ಕೋಸ್ಕರ ಆ ನನಾನೆಲ್ಲ ಅದನ್ನ ಗೌರವ ಮಾಡ್ತಾರೆ ನನಗೆ ಗೌರವ ಗೌರವ ಅರೆಗಳ ಗೌರವ ತಿಕ್ಕೊಂಡು ಆ ರೀತಿಯ ಕೆಲಸ ನಡೆದು ಜನಗಳು ಮನ್ಪಾಡು ಬಟ್ ಹೆಂಗಲ್ ಬಾಲ್ದಿನ ಸ್ಯಾಂಡ್ ಬಜಾರ್ ಆ್ಯಪ್ ಅಳವಡಿಸೋಡು ದಯಬಲ್ಲಿ ಸೆಕೆಂಡರ್ ಅವ್ರು ಅರ್ಥ ಮಾಡ್ತಾರೆ ಸ್ಯಾಂಡ್ ಬಜಾರ್ ಆ್ಯಪ್ ದಾದಾ ತೊಂದರೆ ಆತ ನನಗೆ ಗಮನ ಒಗ್ಗೂಡಿದ್ದಾನೆ ದಯಪಂಡ ಒಂದು ಕನಿಷ್ಠ ಜ್ಞಾನದ ವ್ಯಕ್ತಿ ಪ್ರತಿಯೊಬ್ಬರಿಗೂ ಆ್ಯಪ್ ಇಲ್ಲ ವಿಚಾರ ಗೊತ್ತಿಸಿ ಬಿಲ್ಡರ್ಸ್ನಾಗಲಿಗ ಆತನ ಬೆದ್ದ ಯೋಜನೆಗೋಸ್ಕರವಾದ ಸ್ಯಾಂಡ್ ಆ್ಯಪ್ ಮಲ್ತಿದ್ದು ಸುರುಕೆ ಕಾಸು ಪಾಡ್ದು ಅಕ್ಕಳು ಕೊಂದಿನಂಚಿನ ಕೊಯ್ಯನ್ನು ಮುಂದೆ ತೊಂದಿನ ಪರಿಸ್ಥಿತಿ ಆಗ್ತದೆ ದಯಪಂಡ ಮಕ್ಕಳನ್ನ ಈ ಅಕ್ರಮ ಮರಳುಗಾರಿಕೆ ಇರ್ದಾದ್ರ ಐಟು ಏರು ಸ್ಯಾಂಡ್ ಆ್ಯಪ್ ಮಲ್ದಿರ ಆ್ಯಪ್ ಸ್ಯಾಂಡ್ ಬಜಾರ್ ಆ್ಯಪ್ಡು ಕಾಸು ಸುರುಪಾಡೋಡು ಕಾಸು ಸುರುಪಾಡ್ದು ಐಡಬೇಕು ಹಿರೇ ಕೊರ್ನಂಚಿನ ವಾಂದೆಟ್ಟು ಕೊರಪೇರು ಬಂದು ಹಿರೇ ಗೊತ್ತಾಗ್ಬೋದು ಹಿರೇಗಲ್ಪಲ್ಲ ವೆಹಿಕಲ್ ನಂಬರ್ಲ ಡ್ರೈವರ್ ನಂಬರ್ಲ ಮಾತ್ರ ಬರ್ತದೆ ಆ ವೆಹಿಕಲ್ ನಂಬರ್ ಆ ಡ್ರೈವರ್ ಎಂಜಿನಿಯರ್ ದಿನ ಕೊರಪೆಲ್ಲ ಗೊತ್ತಿಸಿ ಮೂಲಕಂತ ಜಬ್ಬಣ ಕೊಟ್ಟು ಅಪನಿತಿದ್ದು ಮಲ್ಲ ಚರಲ್ ಕಾಲರು ಎಡೆಡೆ ಪೊಯ್ಯಲ್ಲಿ ಪೂರ ಮಕ್ಕಳ ಬ್ಯಾಂಗ್ಳೂರಲ್ಲ ಕೇರಳ ಮಕ್ಕಳ ಮಾಫಿಯಾ ನಡೆದೋದಿರ್ತದೆ ಒಂದೇ ಸ್ಯಾಂಡ್ ಬಜಾರ್ ಗೋವಿಂದ ಕೊಡೋದಿದ್ದಾರೆ ಬಂದ ಖಾಲಿ ಚರಲ್ ಪೊಯ್ಯಲ್ಲಿ ಮಾತ್ರ ಸ್ಟೋರ್ ತಿಂದು ಅಲ್ಪ ಸ್ಟೋರ್ ಹಿಡಿದು ಮಕ್ಕಳು ಸ್ಯಾಂಡ್ ಬಜಾರ್ ಕಡಪಡಿರ್ತಾರೆ ಸ್ಯಾಂಡ್ ಬಜಾರ್ ಮೇಲೆ ಉದ್ದೇಶನೇ ಮಕ್ಕಳು ಅಕ್ರಮ ಮರಳುಗಾರಿಕೆಗೆ ಈಸಿಯಾಗೋಸ್ಕರ ಸ್ಯಾಂಡ್ ಆ್ಯಪ್ ಬಜಾರ್ ಮೇಲೆ ತಿರುಮಗಳು ಸ್ಯಾಂಡ್ ಬಜಾರ್ ಆ್ಯಪ್ ಮೇಲೆ ಐತ ತೊಂದರೆ ಹಿಡಿದಾದ್ರೆ ಇನ್ನು ಆ ಸ್ಯಾಂಡ್ ಬಜಾರ್ ಆ್ಯಪನ್ನು ಸ್ಟಾಪ್ ಮಾಡ್ತಿದ್ದಾರೆ ಎಡ್ಡ ವಿಚಾರಗೋಸ್ಕರ ಸ್ಟಾಪ್ ಮಾಡ್ತಾರೆ ನನ್ನದೊಂದು ಏನಿದೆ ಅಂತಂದ್ರೆ ಪಂಚಾಯತ್ ವ್ಯಾಪ್ತಿಗೆ ಗೋಡಾಕಿನ ಮರಳದ ನೀತಿನ ಮತ್ತೊಂದು ಇದ್ದಾರೆ ಅವು 500 ರೂಪಾಯಿ ರೂಪರೇಷ ರೆಡಿ ಆಗ್ತದೆ ಇನ್ನೇ ಅದನ್ನ ಒಂದು ವಾರದ ರೇಟ್ ಆ ಒಂದು ಸ್ಯಾಂಡ್ ಮರಳು ನೀತಿ ತಕ್ಷಣ ಜಾರಿ ಹಾಕೊಂಡು ನಮ್ಮ ಉಸ್ತುವಾರಿ ಸಚಿವರು ಬಂದಿರು ಅದಕ್ಕೆ ತಕ್ಷಣವಾಗಿ ನನಗೆ ಕೆಲಸ ಮಾಡ್ಬೇಕಾದ್ರೆ 500 ರೂಪಾಯಿಗೆ ಎಂಟೇ ರೀತಿದ ಬಡ ಜನಗಳಿಗೆ ತೊಂದರೆ ಆದ ರೀತಿದೆ ಕೂಲಿ ಕಾರ್ಮಿಕರಿಗೆ ತೊಂದರೆ ಆದ ರೀತಿದೆ ಕಾಂಟ್ರಾಕ್ಟ್ದಾರರಿಗೆ ಉಪಯೋಗ ಆಗುವ ರೀತಿದೆ ಎಡ್ಡ ರೀತಿಯ ಒಂದು ಆ ಮರಳು ನೀತಿನ ಗಣ್ಯರ ಸಂಪೂರ್ಣವಾದ ಪ್ರಯತ್ನವನ್ನು ಅವು ತಕ್ಷಣ ಒಂದು ವಾರದೊಳಗಡೆ ಬರದೆ ಸಾಧ್ಯತೆ ಉಂಟು. ಅದೇ ರೀತಿ ಕ್ಷೇತ್ರದ ಜಿಲ್ಲಾ ಉಪಾಧ್ಯಕ್ಷರಾದ ಸಂದೇಶ್ ಕುಮಾರ್ ಪಾಟೀಲ್ ಅವರು ಕೂಡ ಧನ್ಯವಾದಗಳು. ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ನವೀನ್ ಪಾದಮಾಡಿ ಯುವಮೋರ್ಚಾ ಅಧ್ಯಕ್ಷರಾದ ಸಚಿನ್ ಇವರಿಗೆ ಧನ್ಯವಾದಗಳು ಕೊಡುತ್ತಾ ಬಂದಂಥ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಕೊಡುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸುತ್ತೇನೆ.